ಕಸ್ತೂರಿ ರಂಗನ್ ವರದಿ ಜಾರಿಗೂ ಮೊದಲು ರೈತರ ಜನರ ಅಭಿಪ್ರಾಯವನ್ನ ಸರ್ಕಾರಗಳು ಪಡೆಯಬೇಕು. ಒಂದು ವೇಳೆ ಅಭಿಪ್ರಾಯ ಪಡೆಯದೆ ಜಾರಿಗೊಂಡರೆ ಮಲೆನಾಡು ಜಂಟಿ ಕ್ರಿಯಾ ಸಮಿತಿ ಜನಾಂದೋಲನ ಕೈಗೊಂಡು ಹೋರಾಟ ನಡೆಸಲಿದೆ ಎಂದು ಮಲೆನಾಡು ಜಂಟಿ ಕ್ರಿಯಾ ಸಂಚಾಲಕ ಪ್ರದೀಪ್ ಕೆಎಲ್ ಹಾಗೂ ಅಶೋಕ್ ಎಡಮಲೆ ತಿಳಿಸಿದ್ದಾರೆ. ಸುಳ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಸ್ತೂರಿ ರಂಗನ್ ವರದಿ ಅವೈಜ್ಞಾನಿಕ, ಕಂದಾಯ, ಗ್ರಾಮ ನೈಸರ್ಗಿಕ ಮತ್ತು ಜನವಸತಿಯನ್ನ ಗುರುತಿಸಲು ಭೌಗೋಳಿಕವಾಗಿ ವಿಫಲವಾಗಿದೆ. ಈ ವರದಿಯಂತೆ ಕಾನೂನು ವಂಚನೆಯಾದರೆ ಕಾಡಿನ ಅಂಚಿನಲ್ಲಿರುವ ಕಂದಾಯ ಗ್ರಾಮಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟ ತಾಲೂಕು ಕೇಂದ್ರಗಳ ಪರಿಸರ ಆಧಾರಿತ ಹಸಿರು ತಾಲೂಕು ಎಂಬುದನ್ನ ಪೂರಕವಾದ ಯಾವುದೇ ತರಹದ ಪೂರ್ವ ಸಿದ್ಧತೆ ಇಲ್ಲ. ಅರಣ್ಯ ಇಲಾಖೆಗೆ ಏಕಚಕ್ರಾಧಿಪತಿ ಹಕ್ಕು ಮತ್ತು ಕಂದಾಯ ಇಲಾಖೆಗಳ ಹಕ್ಕುಗಳನ್ನು ಮೊಟಕುಗೊಳಿಸಲಾಗಿದೆ. ಹೀಗೆ ಜನರಿಗೆ, ಕೃಷಿಕರಿಗೆ ತೊಂದರೆಯಾಗುವ ಅಂಶಗಳೇ ಹೆಚ್ಚಿರುವುದರಿಂದ ಅಲ್ಲಿ ಬದುಕುವ ಕಲೆಯೇ ನಾಶವಾಗುತ್ತದೆ ಎಂದು ಹೇಳಿದರು. ವಿಜ್ಞಾನಿಯ ಅವೈಜ್ಞಾನಿಕ ವರದಿ ತಗೊಂಡು 2012ರಲ್ಲಿ ಹೇಳಿಯಾಗಿದೆ. ಅದನ್ನು ಬಸ್ಸು ಪುನರ್ಮನನಕ್ಕೆ ಹೊರಡಲ್ಲ. ಕಾರಣ ಇಷ್ಟೇ, ಅವೈಜ್ಞಾನಿಕ ವರದಿ ಯಾಕೆಂದರೆ ಕಸ್ತೂರಿ ರಂಗನ್ನು ವಿಜ್ಞಾನಿ, ಬಾಹ್ಯಾಕಾಶ ವಿಜ್ಞಾನಿ ಮಾಧವ್ ಗಾಡ್ಗೀಲ್ನ ವರದಿಯ ಬಟ್ಟಿ ಇಳಿಸಿದ್ದು ಕಸ್ತೂರಿ ರಂಗನ್. ಅದರ ಪ್ರಕಾರ ಇದು ಯಾಕೆ ಅವೈಜ್ಞಾನಿಕಗಳು ಅಂದರೆ, ಈ ಸರ್ವೆಗಳಾಗಿದ್ದು NGOಗಳ ಸುರ್ಪದಿಗೆ ಅವರ ನೇರಕ್ಕೋಸ್ಕರ ಅಥವಾ ಡೆಲ್ಲಿ ಅಥವಾ ಚೆನ್ನೈಯಲ್ಲಿ ಕೂತ್ಕೊಂಡು ಹೋಗಿರುವ ನಿವೃತ್ತ, ನಮ್ಮ ಭಾಷೆಯಲ್ಲಿ ಹೇಳ್ತಾರೆ ನಿವೃತ್ತ ಗಂಜಿ ಗಿರಾಕಿಗಳ ಟೈಪಲ್ಲಿ. ಇದರಲ್ಲಿ ಕಸ್ತೂರಿ ರಂಗನ್ನು ವಿಜ್ಞಾನಿ ಅವೈಜ್ಞಾನಿಕವಾಗಿ ಈ ಪ್ರದೇಶ ಕನ್ಯಾಕುಮಾರಿಯಿಂದ ಗುಜರಾತ್ನ ತಪಾತಿ ನದಿ ತನಕ ಈ ಮನನ ಯಾಕೆ ಮಾಡ್ತಿದ್ದೀನಿ ಅಂದರೆ, ಈ 1300